ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರಾವಳಿ ಕಾವಲು ಪಡೆ ಹಾಗೂ ಮಂತ್ರ ಸರ್ಫ್ ಕ್ಲಬ್ ಮುಲ್ಕಿ ಇವರ ಜಂಟಿ ಆಶ್ರಯದಲ್ಲಿ ಮಹಿಳೆಯರಿಗೆ ಕಾಯಿಕಿಂಗ್ ಏರ್ಪಡಿಸಲಾಯಿತು. ಈ ಸಂದರ್ಭ ಪೊಲೀಸ್ ಅಧಿಕಾರಿ ಚೇತನ್ ಅವರು ಮಾತಾಡಿ, ಈ ಕಾರ್ಯಕ್ರಮ ಮಹಿಳೆಯರಿಗೆ ಆತ್ಮವಿಶ್ವಾಸ ಮೂಡಿಸುವ ಹಾಗೂ ಧೈರ್ಯವನ್ನು ತುಂಬುವ ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮದಲ್ಲಿ ಸುಮಾರು 30 ಮಹಿಳೆಯರು ಪಾಲ್ಗೊಂಡಿದ್ದು ಅದರಲ್ಲಿ 10 ಮಂದಿ ಮೊದಲ ಬಾರಿಗೆ ಕಾಯಿಕಿಂಗ್ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ. ಸೆಕ್ಯೂರಿಟಿ ಪೊಲೀಸ್ ಮತ್ತು ಮಂತ್ರ ಸರ್ಫಿಂಗಿಂದ ಇಂಟರ್ನ್ಯಾಷನಲ್ ವುಮೆನ್ ಡೇ ಪ್ರಯುಕ್ತ ಒಂದು ಕಯಾಕಿಂಗನ್ನು ಮಹಿಳೆಯರಿಗೋಸ್ಕರ ಆಯೋಜನೆ ಮಾಡಿತ್ತು. ಅದರಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಹಿಳೆಯರು ಈ ಕಯಾಕಿಂಗಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಸುಮಾರು 10 ಜನ ಮೊದಲನೇ ಬಾರಿಗೆ ಕಯಾಕಿಂಗನ್ನು ಮಾಡಿದರು. ಇದು ಮುಖ್ಯವಾಗಿ ಕಯಾಕಿಂಗ್ ಆಯೋಜನೆ ಮಾಡಿದ ಉದ್ದೇಶ ಏನಂತಂದರೆ, ಮಹಿಳೆಯರಲ್ಲಿ ಕೂಡ ಆತ್ಮಸ್ಥೈರ್ಯ ಇದೆ, ಧೈರ್ಯ ಇದೆ. ಯಾವುದೇ ಸಂದರ್ಭದಲ್ಲಿ ಅವರು ಯಾವುದೇ ಕಷ್ಟಗಳಿದ್ರು, ಸವಾಲುಗಳಿದ್ರು ಕೂಡ ಎದುರಿಸ್ತಾರೆ ಅನ್ನೋದನ್ನು ಮನವರಿಕೆ ಮಾಡ್ಕೊಳೋದಕ್ಕೋಸ್ಕರ ಈ ಕಯಾಕಿಂಗನ್ನು ನಾವು ಆರ್ಗನೈಸ್ ಮಾಡಿದ್ದು.